guys, welcome back to my channel. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? Hey guys, welcome back to my channel. Hey guys, welcome back to my channel. ಹೇಗಿದ್ದೀರಾ ಅಂತ ಕೇಳಿದೆ. ಒಂದು ತಿಂಗಳಾಯಿತು ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಂಡೆ. ನೀವು ಕೂಡ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ, ನಾನು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಾಗಿ ವಿಡಿಯೋ ಮಾಡಿಲ್ಲ, ಒಂದು ತಿಂಗಳಿಂದ ನಾನು ವಿಡಿಯೋ ಮಾಡಲಿಲ್ಲಲ್ಲ. ಓ ಮೈ ಗಾಡ್, ಇಷ್ಟೊಂದು ಬ್ಯುಸಿ ಆಗಿದ್ನ ನಾನು? ಎಸ್ ಹೌದು ಗೈಸ್, ತುಂಬಾನೇ ಬ್ಯುಸಿ ಆಗಿದೆ. ಏನು ಎತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಏನಕ್ಕಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ. ಕೆಲವೊಂದು ಜನ ನನಗೆ ಕೇಳ್ತಾ ಇದ್ರು, ಯಾಕೆ ಮೇಡಮ್ ಇವಾಗ ನೀವು ವಿಡಿಯೋ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು. ಕೆಲವೊಂದು ಜನರಿಗೆ ಆನ್ಸರ್ ಮಾಡಿದ್ದೀನಿ, ಅಂದರೆ ಎಲ್ಲರಿಗೆ ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದೆ ನಾನು. ಏನಕ್ಕಾಗಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ಇರೋದು ಏನಿದೆ ಅಲ್ವಾ, ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಇವತ್ತಿನ ಒಂದು ಗುಡ್ ನ್ಯೂಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಆ ಥರ ಗುಡ್ ನ್ಯೂಸ್ ಅಂತ ಏನೂ ಇಲ್ಲ. ಏನು ಇವರು ಗುಡ್ ನ್ಯೂಸ್ ಇದೆ, ಗುಡ್ ನ್ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಗುಡ್ ನ್ಯೂಸ್ ಇದೆ ಅಂದರೆ ಯಾವ ಥರ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಒಂದು ತಿಂಗಳಿಂದ ನಾನೊಂದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ತುಂಬ ಜನ ನನ್ನ ಹತ್ರ ಕ್ವೆಶನನ್ನು ಕೇಳಿದ್ರೆ ಅದಕ್ಕೆ ಎಲ್ಲರಿಗೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಗಮನ ಎಲ್ಲ ಸ್ಟಡೀಸ್ ಮೇಲೆ ಇತ್ತು. ಸೊ ನಾನು ಸ್ಟಡೀಸ್ಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಒಂದು ಲಾಸ್ಟಲ್ಲಿ ಕೇಳಿದವ್ರಿಗೆ ಹೇಳಿದ್ದೀನಿ ಅನಿಸುತ್ತೆ. ಎಕ್ಸಾಮ್ ಮೊನ್ನೆ ಮುಗೀತು, ನಿನ್ನೆ ಒಂದಿನ ರೆಸ್ಟ್ ತಗೊಂಡೆ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ, ಅದಕ್ಕೆ ಇವತ್ತು ನಿಮ್ಮ ಜೊತೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಥರ ಎಕ್ಸಾಮ್, ಏನು ಜಾಬು, ಇದೆಲ್ಲವನ್ನು ಕೂಡ ನಾನು ನಿಮಗೆ ಮುಂಬರುವ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಳ್ಳೋದಿಲ್ಲ. ಇನ್ನು ಅದರದ್ದೇ ಟ್ರೈನಿಂಗ್ಸ್ ಇರುತ್ತೆ ನಮಗೆ, ಆದರೂ ಕೂಡ ನಾನು ನಿಮ್ಮ ಜೊತೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಅಟ್ಲೀಸ್ಟ್ ಆ ವಾರದಲ್ಲಿ ಒಂದು 2-3 ವಿಡಿಯೋ ಆದರೂ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಎಕ್ಸಾಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಒಂದು ತಿಂಗಳಿಂದ ನಾನು ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಫೈನಲಿ ನಮಗೆ ಎಕ್ಸಾಮ್ ಇದ್ದಿತ್ತು March 15ಗೆ. ಓ ಮೈ ಗಾಡ್, ತುಂಬಾ ಅದೊಂದು ಅನ್ಫರ್ಗೆಟಬಲ್ ಡೇ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಓದಿದ್ರಲ್ಲಿ ಬರೀ 40% ಬಂದಿದೆ ನಮಗೆ, ಅದರಲ್ಲಿ 60% ಬೇರೆ ಯಾವುದ್ಯಾವುದೋ ಕೊಟ್ಟಿದ್ದಾರೆ. ಓ ಮೈ ಗಾಡ್, ತಲೆನೇ ಕೆಟ್ಟೋಯ್ತು ನನಗೆ ಒಂದ್ಸಲ ಕ್ವೆಶನ್ ಪೇಪರ್ ನೋಡಿಬಿಟ್ಟು. ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ. ಇದರಲ್ಲಿ ರಿಸ್ಟ್ರಿಕ್ಷನ್ ಇತ್ತು 100ಅಲ್ಲಿ 75 ಬರಬೇಕು ಅಂತ, ಬಟ್ 100ಅಲ್ಲಿ 80% ತಗೊಂಡು ನಾನು ಪಾಸ್ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಜಾಬ್ ಆಗಬೇಕಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಸೊ ಅದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ. ನಾನು ಮಲ್ಕೊಳ್ಳುವಾಗ 2 ಗಂಟೆ ಆಗ್ತಾಯಿತ್ತು, ಒಂದೊಂದ್ಸಲ 1 ಗಂಟೆ, 2 ಗಂಟೆ, 12 ಗಂಟೆ ಈ ಥರ. ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು. ತುಂಬಾನೇ ಖುಷಿಯಾಗಿದ್ದೀನಿ. ನನಗೆ ಈ ಕೆಲಸ ಸಿಗೋದು ತುಂಬ ಸುಲಭವಾದ ಮಾತಾಗಿರಲಿಲ್ಲ. ಎಷ್ಟೋ ಜನ, ಸಾಕಷ್ಟು ಜನ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ರು. ಯಾಕೋ ನಾನು ಪಟ್ಟಂತಹ ಕಷ್ಟಕ್ಕೆ ನನಗೆ ಒಂದು ಒಳ್ಳೆಯ ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು. ತುಂಬ ಖುಷಿಯಾಗಿದ್ದೀನಿ. ಇನ್ನು ಕೆಲಸ ಸಿಕ್ಕಿದೆ ಅಂತ ಹೇಳಿ ನಾನು ಯೂಟ್ಯೂಬ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ನಿಮಗೆ ಮೊದಲೇ ನಾನು ಕ್ಲಾರಿಫೈ ಕೊಡ್ತಾ ಇದ್ದೀನಿ, ನಾನು ಯೂಟ್ಯೂಬ್ನ ಯಾವುದೇ ರೀತಿಯಾಗಿ ಸ್ಟಾಪ್ ಮಾಡೋದಿಲ್ಲ. ನನಗೆ ಕ್ಯಾಮ್ರಾ, ಮಾತು, ಅದೇ ರೀತಿಯಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ನನಗೆ ತುಂಬಾ ಇಷ್ಟ. ಯಾವತ್ತೂ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ಎಷ್ಟೇ ಬಿಸಿ ಇದ್ರೂ ಕೂಡ ಇನ್ಮೇಲೆಯಿಂದ ವಾರದಲ್ಲಿ 2 ಅಥವಾ 3 ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಅಂದರೆ ಒಂದು ತಿಂಗಳಿಂದ ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನಾನು ಓದಬೇಕಾಗಿತ್ತು. ಸೊ ಓದೋವಾಗ ನಾನು ವಿಡಿಯೋ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನನಗೆ ಓದೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು 1 ತಿಂಗಳು ಯೂಟ್ಯೂಬಿಂದ ದೂರ ಇದ್ದೆ ಅಷ್ಟೇ, ಪರ್ಮನೆಂಟ್ ಆಗಿ ದೂರ ಆಗಿಲ್ಲ. ನಿಮ್ಮ ಜೊತೆ ನಾನು ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಲ್ಲ ನಿಮಗೆ, ನಾನು 1 ತಿಂಗಳಿಂದ ಏನಕ್ಕಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ. ನಿಮ್ಮೆಲ್ಲರ ಒಂದು ಡೌಟ್ಗೆ ಉತ್ತರ ಕೊಡೋದು ನನ್ನ ಜವಾಬ್ದಾರಿ ಆಗಿತ್ತು. ಸೊ ನಿಮ್ಮೆಲ್ಲರ ಡೌಟ್ಗೆ ಕೂಡ ಇವತ್ತು ನಾನು ಉತ್ತರನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನನ್ನ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತು ಅಂತ ಅನ್ಕೋತೀನಿ. ಎಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.